ನನಗೆ 3:30 ಗಂಟೆ ಆಗುವಾಗ ಒಂದು ಕಾಲ್ ಬಂತು. ಹೀಗಿದೆ, ನೀವು ಯಾರು ಅಂತ ಕೇಳಿದ್ರು. ನಾನು ದಿಗಂತನ ತಾಯಿ ಹೇಳಿದೆ. ನೀವು ಯಾರು ಕೇಳಿದ್ರು. ಅದಕ್ಕೆ ನಾನು ಉಡುಪಿಯಿಂದ ಮಾತಾಡ್ತಿದ್ದೇನೆ, ಹೀಗಿದೆ ದಿಗಂತ್ ಇಲ್ಲಿದ್ದಾನೆ ಅಂತ ಹೇಳಿದ್ರು. ಹೌದಾ ಕೇಳಿದ್ರು. ಅದಕ್ಕೆ ನನಗೆ ಅವಾಗ ಏನು ಮಾತಾಡಬೇಕಂತ ಆಗಲಿಲ್ಲ. ನಾನು ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ, ಯಾರಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ನಾನು ಭಾವನ ಮಗ ಊರಲ್ಲಿ ಹೇಳಿ ಫೋನ್ ಕೊಟ್ಟೆ, ಹೀಗೆ ನೋಡಿ ಮಾತಾಡಿ, ಯಾರು ಮಾತಾಡ್ತಿದ್ದಾರೆ ಅಂತೇಳಿ. ಹಾಗೆ ಅವರು ಮಾತಾಡಿದ್ರು. ಮತ್ತು ಮಾತಾಡಿದ ಮೇಲೆ ನಾನು ಮಾತಾಡಿದೆ. ನಾನು ದಿಗಂತಲ್ಲ, ಹೌದು ಎಲ್ಲಿದ್ದೀಗ, ನಾನು ಯಾರು ಮುಟ್ಟಿದ್ದೀನಿ ಮತ್ತು ನಾನು ಏನು ಮಾತಾಡಿದೆ ಅಷ್ಟೇ ಹೇಳಿದ್ರು ನನ್ನಲ್ಲಿ ಅವರು. ನಾನು ಮತ್ತೆ ಯಾಕೆ ಹೋದೆ ಅದು ಏನು ಅವರಲ್ಲಿ ಕೇಳಲಿಲ್ಲ. ಮತ್ತು ಇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ರು. ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್, ಅಥವಾ ಮನೆಯಲ್ಲೇ ಇದ್ದವನಲ್ಲ, ಆಚೆ ಓಡಾಡಿಕೊಂಡು ನೆಗಾಡಿಕೊಂಡೆಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್. ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಿಲ್ಲ ಸರ್ ನಮಗೆ. ಈಗ ಬರ್ತಾನೆ ಅಂದರೆ ಒಂಥರ ಖುಷಿ ಆಗ್ತದೆ. ಅದೆಲ್ಲ ಹರಕೆ ಹೊತ್ಕೊಂಡಿದೆ. ಆ ನಂಬಿಕೆ ಹೊತ್ತು ಸತ್ಯವಾಯಿತು. ಅಷ್ಟೂ ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ, ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ, ದೇವರು ನಮ್ಮ ಇದರಲ್ಲಿ ಇದ್ದಾನಂತ ಒಂದು ಸಾಕ್ಷಿ ಆಯಿತು ನಮಗೆ. ಮೊನ್ನೆ ಇವತ್ತು ನಿನ್ನೆ ತನಕ ಪ್ರಗತಿಯಲ್ಲಿದೆ ಅದೇ ಹೇಳ್ತಾ ಇದ್ರು. ನಾವು ಪ್ರಗತಿ ಮಾಡ್ತಾ ಇದ್ದೇವೆ, ನಮ್ಮ ಇದು ಪ್ರಗತಿಯಲ್ಲಿದೆ ಅಷ್ಟೇ ಹೇಳ್ತಿದ್ರು ಅವರು. ಏನು ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ದಾರೆ ನಮಗೆ. ಇವತ್ತು ಬರ್ತಾ ಇದ್ದಾರೆ ಪೊಲೀಸರು, ಕರ್ಕೊಂಡು ಬರ್ತಾರೆ. ಇದು ಇನ್ಸಿಡೆಂಟ್